ಇಂತ ಗಿಡಮೂಲಿಕೆದೆಲ್ಲ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ನಾವೊಂದು ಅಡಿಗೆ ಮಾಡಿ ತರುವಾಗ ಎಷ್ಟು ಎಫರ್ಟ್ ಹಾಕ್ಬೇಕು ಅಂತ ಗೊತ್ತುಂಟು ನಿಮ್ಗೆ. ಒಂದು ಅನ್ನ ಸಾರು ಮಾಡ್ಲಿಕ್ಕೆ ಹೆಂಗಸರಿಗೆ ಪರದಾಡೋ ಸಮಯ. ಇಷ್ಟು ಮಾಡಿದಾಗ ನಾವು ಮಾಡಿದ ಸಾರ್ಥಕ ಆಯ್ತು ಅಂತ ಇದಾಗ ಇವತ್ತು ಬೆಳ್ತಂಗಡಿ ಫುಲ್ ಘಮ ಘಮ ಅಂತ ಇದೆ. ಯಾಕೆ ಗೊತ್ತಾ? ಬೆಳ್ತಂಗಡಿಯ ಮಹಿಳಾ ಮಂಡಲದ ಒಕ್ಕೂಟದ ಕಡೆಯಿಂದ ಇವತ್ತು ಆಟೋಜ್ ದಿನವನ್ನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಈ ಮಹಿಳಾ ಒಕ್ಕೂಟ ಸಭಾಂಗಣದಲ್ಲಿ ಇವತ್ತು ಬಗೆ ಬಗೆ ಖಾದ್ಯಗಳು ಅಲ್ಲಿ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಪ್ಲೇಟ್ಗೆ ಹಾಕೊಂಡು ತಿಂತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಏನೇನೈತೆ ಅಂತ ನೋಡ್ಕೊಂಡು ಹೋಗೋದಾದ್ರೆ ಇಲ್ಲಿ ನೋಡ್ಬೋದು, ಹಲಸಿನ ಬೀಜದ ಪಲ್ಯ ಇದೆ, ಉಪ್ಪಿನಕಾಯಿ ಇದೆ, ಆಟಿ ಪೊರಿ ಅಂತ ಇದೆ. ಅದೇ ರೀತಿಯಾಗಿ ಇಲ್ಲಿ ಏನಪ್ಪಾ, ಯಾವ ಚಟ್ನಿದು, ಚಗುಟೆ ಸೊಪ್ಪಿನ ಚಟ್ನಿ ಪುಡಿ ಅಂತ ಇದೆ. ಈ ತರ ಬೇರೆ ಬೇರೆ ಅಂತ ಹೇಳಿದ್ರೆ ಆಟಿ ಸಂದರ್ಭದಲ್ಲಿ ಈ ಆಷಾಢ ಮಾಸ ಸಿಗುವಂತಹ ಎಲ್ಲ ಒಂದು ಸೊಪ್ಪು ಆಗಿರ್ಬೋದು, ತರಕಾರಿಯಿಂದ ಮಾಡುವಂತಹ ಎಲ್ಲ ಒಂದು ಖಾದ್ಯಗಳು ಇಲ್ಲಿ ಉಡಂಬಡಿಸಲಾಗ್ತಾ ಇದೆ. ಮುಖ್ಯವಾಗಿ ನೋಡ್ಬೋದು, ಈ ಹಲಸಿನ ಗಟ್ಟಿ, ಸಿಹಿ ಸಿಹಿ ಆಗಿರುವಂತಹ ಹಲಸಿನ ಗಟ್ಟಿ ಇದೆ. ಆಮೇಲೆ ಕಣಿಲೆ ಪಲ್ಯ ಇದೆ. ಇದು ಮುಖ್ಯವಾಗಿ ಈ ಆಷಾಢ ಮಾಸದಲ್ಲಿ ಸಿಗುವಂತಹ ಈ ಕಣಿಲೆಯಲ್ಲಿ ಮಾಡಿರುವಂತಹ ಕಣಿಲೆ ಪಲ್ಯ. ಕಡಲೆ ಕೂಡ ಹಾಕಿದ್ದಾರೆ. ಸೊ ಒಟ್ಟೊರೆಯಾಗಿ ಬಾಯಲ್ಲಿ ನೀರು ಬರ್ತಾ ಇದೆ. ಅಂತಹ ಘಮ ಘಮ ಬರುವಂತಹ ಎಲ್ಲ ಖಾದ್ಯಗಳು ಇಲ್ಲಿ ಎಲ್ಲ ಇಟ್ಟಿದ್ದಾರೆ. ಈ ಮಹಿಳಾ ಒಕ್ಕೂಟದ ಎಲ್ಲ ಸದಸ್ಯರು ಸೇರ್ಕೊಂಡು ಮನೆಯಿಂದ ಅವರೇ ಖುದ್ದಾಗಿ ಕೈ ಅಡುಗೆ ಮಾಡ್ಕೊಂಡು ಬಂದು ಇಲ್ಲಿ ಉಣಬಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲ ಒಂದು ಮಹಿಳಾ ಒಕ್ಕೂಟ ಸದಸ್ಯರು ಎಲ್ಲರೂ ಕೂಡ ಸೇರ್ಕೊಂಡು ಬಂದಿರುವಂತಹ ಅತಿಥಿ ಗಣ್ಯರಿಗೆ ಎಲ್ಲರಿಗೂ ಕೂಡ ತಾವೇ ಕೈಯಾರೆ ಮಾಡಿರುವಂತಹ ಈ ಎಲ್ಲ ಒಂದು ಖಾದ್ಯವನ್ನ ಬಡಿಸ್ತಾ ಇದ್ದಾರೆ. ಎಲ್ಲರ ಖುಷಿ ಇದೆ. ಸೊ ಹಾಗಾಗಿ ಸ್ವಲ್ಪ ಮಾತಾಡ್ಸೋಣ. ಮೇಡಮ್, ನೀವು ಮಹಿಳಾ ಒಕ್ಕೂಟ ಇರುವಂತವ್ರು, ಇವತ್ತೇನೆಲ್ಲ ಮಾಡ್ಕೊಂಡ್ ಬಂದಿದ್ದೀರಾ? ಇವತ್ತು ನಾನು ಕಣಿಲೆ ಗಸಿ, ಆಮೇಲೆ ಇದು ಮಾಂಬಳದ್ದು ಚಟ್ನಿ, ಆಮೇಲೆ ಇನ್ನೊಂದು ಎಂತಂತ ಕಣಿಲೆ ವಡೆ, ಕಡಿಲೆ ವಡೆ, ಎಷ್ಟು 3 ಐಟಮ್ ಮಾಡಿಕೊಂಡು ಬಂದೇನೆ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಗೆ? ಎಷ್ಟು ಖುಷಿಯಿಂದ ಮಾಡ್ಕೊಂಡ್ ಬಂದಿದ್ದೀರಿ ನೀವು? ತುಂಬಾ ಖುಷಿಯಿಂದ ಬೆಳಿಗ್ಗೆ ಎದ್ದು ಬೇಗ ಎದ್ದು ಅಂದ್ರೆ ಮನೆಯದ್ದು ಕೆಲಸದ ಜೊತೆಗೆ ಇದನ್ನು ಮಾಡ್ಕೊಂಡು ಬಂದಿದ್ದೇನೆ. ಇಲ್ಲಿ ಎಲ್ಲರೊಟ್ಟಿಗೆ ಸೇರಿಕೊಂಡು ಅದೊಂದು ಸಂತೋಷವೇ ಬೇರೆ. ಒಂಥರ ಎಲ್ರು ಮತ್ತೆ ಬರ್ತಾರೆ, ನಮಗೆ ಈ ನಮ್ಮ ಮಾಡಿದ ತಿನಿಸುಗಳನ್ನ ತಿಂದು ಅವರೊಂದು ಖುಷಿ ಪಡುವಾಗ ಇನ್ನು ಅದರಷ್ಟು ಸಂತೋಷ ಇನ್ನಿಲ್ಲ. ಹಿರಿಯರು ಕೂಡ ಇದ್ದಾರೆ. ಅಮ್ಮ ಮಾತಾಡಿ, ಏನೆಲ್ಲ ಮಾಡ್ಕೊಂಡ್ ಬಂದಿದ್ದೀರಾ ನೀವು? ಒಂದು ಹಳದಿ ಎಲೆದು ಇದು ಗಟ್ಟಿ, ಮತ್ತೆ ಉಪ್ಪಿನಕಾಯಿ, ಇದು ಮಾವಿನ ಹಣ್ಣಿದ್ದು, ಮತ್ತೆ ಪತ್ರೊಡೆ, ಅದು ಒಗ್ಗರಣೆ ಕೊಟ್ಟು ಇದು ಇದ್ರಲ್ಲಿ ಹಾಕಿದಲ್ಲ, ಇದು ಇದ್ರಲ್ಲಿ ಮಸಾಲೆಯಲ್ಲಿ ಹಾಕಿದಲ್ಲ, ಉಪ್ಪರಿ ಅದನ್ನು ಪೂಸಿ ಅದಕ್ಕೆ ಹಚ್ಚಿ, ಎಲೆಗೆ ಹಚ್ಚಿ ಮಡಚಿ ಮತ್ತೆ ಇದರಲ್ಲಿ ಇಡುದು, ಬೇಯಿಸ್ಲಿಕ್ಕೆ ಇಡುದು. ಆ ನಂತರ ಬೆಳಿಗ್ಗೆ ಎದ್ದು ಒಗ್ಗರಣೆ ಕೊಟ್ಟು ಒಳ್ಳೇದಾಗ್ತದೆ. ತೆಂಗಿನಕಾಯಿ ಎಲ್ಲ ಹಾಕಿ ಬೇವು ಸೊಪ್ಪು ಒಗ್ಗರಣೆ ಎಲ್ಲ ಕೊಟ್ಟು ಮಾಡೋದು. ಆಟಿಯಲ್ಲಿ ಇಂತಹ ಒಂದು ಖಾದ್ಯವನ್ನು ಯಾಕೆ ಮಾಡ್ತಾರೆ ಅಂತ? ಆಟಿಯಲ್ಲಿ ಅಂದ್ರೆ ಮುಂಚೆ ಎಲ್ಲ ತುಂಬಾ ಕಷ್ಟ ಅಲ್ವಾ. ಈಗ ಅದು ಆಟಿಗೆ ಇಂತ ಗಿಡಮೂಲಿಕೆದೆಲ್ಲ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ, ಹೆಲ್ತಿಗೂ ಕೂಡ ಒಳ್ಳೇದು. ಈಗಿನವರು ಏನ್ ಮಾಡ್ತಾರೆ, ಎಲ್ಲ ಅಂಗಡಿದೇ ತಂದು ತಿಂತಾರೆ. ಅದಕ್ಕೆ ಇದನ್ನು ಕಲಿಬೇಕು ಹೇಳಿ, ಎಲ್ಲರಿಗೆ ಗೊತ್ತಾಗ್ಬೇಕು ಹೇಳಿ ಇದನ್ನೆಲ್ಲ ಮಾಡುದು. ಎಲ್ಲರಿಗೆ ಆರೋಗ್ಯ ಒಳ್ಳೇದಾಗ್ಬೇಕು ಅಂತ ಅಂಗಡಿದ ಏನನ್ನು ಯೂಸ್ ಮಾಡುದು. ಈಗ ಕಾಯಿಲೆ ಬರ್ತದಲ್ಲ, ಈಗ ತುಂಬಾ ಕಾಯಿಲೆ. ಈಗ ಹೆಚ್ಚಿನವರು ಹೆಂಗೆ ಎಲ್ಲ ಪಾಪ ಮರ್ಡರ್ ಆಗ್ತಾರೆ. ಹಿರಿಯರು ಗಟ್ಟಿಯಾಗಿ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಏನು ಮುಂಚಿದ್ದು ಎಲ್ಲ ತಿಂದು ಗಂಜಿ ಊಟ. ನಾವೆಲ್ಲ ಬುದು ಸ್ವಲ್ಪ ನೋಡಕ್ಕೆ ಅಷ್ಟೇ ಗಟ್ಟಿ ಏನಿಲ್ಲ. ನೀವು ನೋಡಿ, ಸೊಪ್ಪು ಎಲ್ಲ ತಿಂದು ಹಾಗೆಲ್ಲ ತಿಂದು ಗಟ್ಟಿಯಾಗಿದ್ದಾರೆ. ಮುಂಚಿನ ನಾನು ಆಕ್ಟಿವ್ ಆಗಿ ಅದೇ ಮುಂಚಿದೆಲ್ಲ ತಿಂದ. ಇವರ ಗುಟ್ಟು ಏನ್ ಗೊತ್ತಾ, ಈ ತರದೆಲ್ಲ ಐಟಮ್ಸ್ ಅವರ ಆರೋಗ್ಯದ ಗುಟ್ಟು. ಹಾಗಾಗಿ ನಮ್ ಕೂಡ ಹೇಳ್ತಾ ಇದ್ದಾರೆ, ಪ್ರತಿಯೊಬ್ರು ಕೂಡ ಇಂತ ಒಂದು ಆಹಾರ ತಿನ್ಬೇಕು ಅಂತ. ಇದು ಉಂಟಲ್ಲ, ತಿಮ್ಮರೆ ಹೇಳ್ತಾರೆ, ತಿಮ್ಮರೆ ಅಂತ ಹೇಳಿ, ಅದನ್ನು ಜ್ಞಾನ ಶಕ್ತಿಗೆ ಒಳ್ಳೇದು. ಅದ್ರ ಚಟ್ನಿ ಭಾರಿ ಒಳ್ಳೇದು. ಮತ್ತೆ 5 ಎಲೆ ತಿನ್ಬೇಕು, ಅದನ್ನು ದಿವಸ ಮಕ್ಕಳಿಗೆ ಕೊಡ್ಬೇಕು, ಆಗ ಅವರಿಗೆ ಬಾಯಿ ಉಚ್ಚಾರ ಬರ್ತದೆ. ಹೌದು,
ಇನ್ನು ನಮ್ಮ ಶಾಂತಾ ಬಂಗೇರ ಮೇಡಮ್ ಪತ್ರೊಡೆ ಬಡಿಸ್ತಾ ಇದಾರೆ, ಘಮ ಘಮ ಸ್ಮೆಲ್ ಬರ್ತಾ ಇದೆ. ಮೇಡಮ್ ನೀವು ಮನೆಯಿಂದ ಏನೆಲ್ಲ ಮಾಡ್ಕೊಂಡ್ ಬಂದಿದ್ದೀರಾ? ನಿಮ್ಗೆ ಪ್ರೈಸ್ಗಳು ಸಿಕ್ತು ಅನ್ಸುತ್ತೆ. ಎಷ್ಟು ಫುಡ್ ಮಾಡಿದ್ರೆ ನೀವು ಇವತ್ತು? ನಮಸ್ತೆ, ನಾನು ಈಗ ಬಡಿಸ್ತಾ ಇದ್ದೇನೆ ಪತ್ರೊಡೆ. ಇದನ್ನ ನಾನೇ ಮಾಡಿದ್ದೇನೆ. ಮತ್ತೆ ಇದರೊಟ್ಟಿಗೆ ಹಾಗಲಕಾಯಿ ಪುಳಿ ಮುಂಚಿ ಮಾಡಿದ್ದೇನೆ. ಮತ್ತೆ ಉಪ್ಪಡು ಪಚ್ಚಿಲ್ ಕಟ್ಲೆ ಮಾಡಿದ್ದೇನೆ. ಮತ್ತೆ ಕುಡು ಹುರುಳಿಕಾಯಿ ಚಟ್ನಿ ಮಾಡಿದ್ದೇನೆ. ಹಾಗೆ ಪ್ರೈಸ್ ಹೌದು, ನಾವು ಪ್ರೈಸ್ ಇಟ್ಟಿದ್ದೇವೆ. ಹಾಗಾಗಿ ಸೆಕೆಂಡ್ ಪ್ರೈಸ್ 4 ಜನ ತಗೊಂಡಿದ್ದೇವೆ. ಹಾಗೆ ಇದು ಖುಷಿ ಆಗ್ತದೆ. ಅಂದ್ರೆ ನಮಗೆ ವರ್ಷದಲ್ಲಿ ನಾವು ಒಂದು ಸಲ ಈಗೆಲ್ಲ ನಾವು ಅಡುಗೆ ನಾವೇ ಎಲ್ರಿಗೂ ಬಡಿಸುದು. ಮತ್ತೆ ಇಲ್ಲಿ ನಮ್ಮ ಪಕ್ಕ ಎಲ್ಲ ಅಫಿಷಿಯಲಿ ಇರ್ತಿದ್ದಾರೆ. ತಾಲೂಕು ಪಂಚಾಯತ್, CDP ಆಫೀಸ್, ನಗರ ಪಂಚಾಯತ್, ಅವರಿಗೆಲ್ಲ ಒಂದು ವರ್ಷದಲ್ಲಿ ಒಂದು ಸಲ ನಮ್ಗೆ ಊಟ ಬಡಿಸುವಂತ ಒಂದು ಭಾಗ್ಯ. ಅವರು ಕೂಡ ಯಾವಾಗ್ಲೂ ಕೇಳ್ತಾರೆ, ಯಾವಾಗ ಆಟಿ ಕೂಟ ಅಂತ. ಅಂದಾಜು ಒಟ್ಟು ಎಷ್ಟು ಐಟಮ್ಸ್ ಇದೆ ಇಲ್ಲಿ? ಇವತ್ತು ಒಂದು 50 ಐಟಮ್ಗಿಂತ ಜಾಸ್ತಿ ಇದೆ. 50 ಜಾಸ್ತಿ ಇದೆ. ಸೊ ಪ್ರತಿಯೊಬ್ರು ಕೂಡ ಒಟ್ಟು ಎಲ್ಲ ಸದಸ್ಯರು ಸೇರ್ಕೊಂಡು ಮಾಡಿರುವಂತ, ಸೊ ನಿಮ್ಗೆ ಎಷ್ಟು ಖುಷಿ ಕೊಡ್ತದೆ ಇಂತಹ ಒಂದು ಕಾರ್ಯಕ್ರಮ? ತುಂಬಾ ಖುಷಿ. ಅಂದ್ರೆ ನಿನ್ನೆ ತನಕ ನಮ್ಗೆ ಟೆನ್ಷನ್, ಅಂದ್ರೆ ಎಷ್ಟು ಜನ ಅಂದ್ರೆ ಎಷ್ಟು ಐಟಮ್ಗಳು ಬರ್ತದೆ, ಅದರ ರೆಡಿ ಮಾಡುವಂತದ್ದು ಯಾರೆಲ್ಲ ಮಾಡಿದ್ರೆ ಅದನ್ನೆಲ್ಲ ವಿಚಾರಿಸುವುದೇ ಟೆನ್ಷನ್ ಇತ್ತು. ಆದ್ರೆ ಇವತ್ತು ಖುಷಿ ಆಯ್ತು, ಐಟಮ್ಗಳು ತುಂಬಾ ಜಾಸ್ತಿ ಬಂದಿದೆ. ಹಾಗೆ ನೋಡ್ತಿರ್ಬೋದು, ಪತ್ರೊಡೆ ಆಗಿರ್ಬೋದು. ಇದಕ್ಕೆ ಏನಂತಾರೆ? ಹಲಸಿನ ಹಣ್ಣಿದು ಇದು ಕಣಿಲೆ ಫ್ರೈ. ಇದು ಕಣಿಲೆ ಫ್ರೈ. ವಾ, ತುಂಬಾ ಸ್ಮೆಲ್ ಚೆನ್ನಾಗಿದೆ. ಆಮೇಲೆ ಮಾವಿನಕಾಯಿ ಚಿತ್ರಾನ್ನ ಅದಿರ್ಬೋದು. ಆಮೇಲೆ ಏನೇನೋ ಬೇರೆ ಬೇರೆ ಸ್ಪೆಷಲ್ ಕಾಣಿಸ್ತಾ ಇದೆ. ಅರಿತ ಪೊಡಿತ ಉಂಡೆ, ತುಂಬಾ ಹೆಲ್ದಿ ಇದೆ ಆಕ್ಚುಲಿ. ತಜಂಕ್ ಇದು ವಡೆ, ಇದು ತಜಂಕ್ ವಡೆ. ಆಮೇಲೆ ಕಣಿಲೆ ಗಸಿ, ಕಣಿಲೆ ಪದಂಗಿ ಗಸಿ. ಆಮೇಲೆ ನುಗ್ಗೆ ಎಲೆ ಚಟ್ನಿ ಇದೆ. ಸೊ ಹಾಗೆ ಒಂದೆರಡಲ್ಲ, ಒಟ್ಟು 50ಕ್ಕೂ ಹೆಚ್ಚಿನ 54 ಬಗೆಯ ಖಾದ್ಯಗಳು, ತಿನಿಸುಗಳು ಎಲ್ಲ ಕಡೆ ಇದೆ. ಬುಳ್ಕ, ಹಲಸಿನಕಾಯಿ ತಿನ್ನಗ ಬುಳ್ಕ, ಬಂಜಿಗೆ ಬುಳ್ಕ. ಓಕೆ ಮೇಡಮ್, ನೀವು ಎಷ್ಟು ಐಟಮ್ಸ್ ಮಾಡ್ಕೊಂಡ್ ಬಂದಿರಾ? ಐಟಮ್ ಮೇಡಮ್. ಒಂದು ಚಟ್ನಿ ಪುಡಿ ಚಟ್ನಿ ಪುಡಿ ಇದೆ, ನುಗ್ಗೆ ಎಲೆದು ಚಟ್ನಿ ಪುಡಿ. ಆಮೇಲೆ ಇದು ಅಕ್ಕಿ ಹುಡಿ. ಆಮೇಲೆ ಇದು ಕರಿ ಕೆಸು ಮತ್ತೆ ಹಲಸಿನ ಬೀಜದ ಒಂದು ಗಸಿ. ಖುಷಿ ಆಯ್ತು ಮೇಡಮ್. ಕಾರ್ಯಕ್ರಮ ಸಾರ್ಥಕ ಅಂತ. ಅಂದ್ರೆ ನಮ್ಗೆ ಗೊತ್ತಿತ್ತು, ನಾವೊಂದು ಆಫೀಸರ್ಸ್ಗೆ ಹೇಳಿದಲ್ವಾ, ಅವ್ರು ಈ ಟೈಮಿಗೆ ಬರಕ್ಕಾಗಲ್ಲ, ಊಟಕ್ಕೆ ಹೇಳಿದ್ದು. ಊಟದ ಟೈಮಿಗೆ ಬಂದ್ರು. ಹಾಗೆ ಬಂದಾಗ ಖುಷಿ ಆಯ್ತು ಮೇಡಮ್. ನಾವು ಎಷ್ಟು ಕಷ್ಟಪಟ್ಟು ಮಾಡಿದಕ್ಕೂ ಸಹ ಯಾರು ತಿಂದ್ರೆ ಖುಷಿ ಆಗ್ತದಲ್ಲ ಮೇಡಮ್. ಇನ್ನು ಮೇಡಮ್, ನೀವು ಏನು ಮಾಡ್ಕೊಂಡ್ ಬಂದಿರಾ? ಐಟಮ್ಸ್ ಇದೆ ಮೇಡಮ್. ನಾನು ಮುಳ್ಳು ಸೌತೆ ಪಾಯಸ ಮತ್ತೆ ಹುರುಳಿ ಸಾರು 2 ಬಗೆ ಮಾಡಿದ್ದೇನೆ ಅಷ್ಟೇ. ಎಷ್ಟು ವರ್ಷದಿಂದ ಈ ಒಂದು ಮಹಿಳಾ ಒಕ್ಕೂಟದಲ್ಲಿ ಸಕ್ರಿಯರಾಗಿದ್ದೀರಾ? 5-6 ವರ್ಷದಿಂದ ಇದ್ದೇನೆ. 3 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೇನೆ. ತುಂಬಾ ಐಟಮ್ ಈ ಸಲ 54 ಬಗೆಯದ್ದು ಬಂದಿದೆ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಜನ ಕೂಡ ಬಂದಿದ್ದಾರೆ. ಅಂದ್ರೆ ಆಟಿಯ ಕಾರ್ಯಕ್ರಮ ನಮ್ಗೆ ತುಂಬಾ ಇಷ್ಟ. ಎಲ್ಲ ಬಗೆಯ ಖಾದ್ಯಗಳು ಸಿಕ್ಕುವಂತ, ಪ್ರಕೃತಿಯಲ್ಲಿ ಸಿಕ್ಕುವಂತ ಇದರಿಂದ ಮಾಡುವಂತದ್ದಲ್ಲ, ತುಂಬಾ ಟೇಸ್ಟಿ ಆಗಿದೆ. ಹಾಗೆ ತುಂಬಾ ಖುಷಿ ಇವತ್ತಿನ ಕಾರ್ಯಕ್ರಮ. ಈ ಆಷಾಢ ಆಟಿ ಅಂದಾಗ ಮಳೆ ಟೈಮ್, ಸಿಕ್ಕಾಪಟ್ಟೆ ಮಳೆ ಬರುತ್ತೆ, ಮನೆಯಿಂದ ಹೊರಗೆ ಬರಕ್ ಆಗೋದಿಲ್ಲ. ಸೊ ಮನೆಗೆ ಬರ್ಬೇಕಂತ ಸ್ವಲ್ಪ ಬೇಡ ಅಂತ ಅನ್ಕೋತಾರಲ್ವಾ? ಇಂತಹ ಕಾರ್ಯಕ್ರಮ ಇದ್ದಾಗ ಎಲ್ರಿಗೂ ಸೇರೋಕೆ ಒಂದು ಒಳ್ಳೆಯ ಸಮಯ, ಅವಕಾಶ, ಜೊತೆಗೆ ಖುಷಿ ಕೊಡುವಂತದ್ದು. ಹೌದು, ಖಂಡಿತ ನೀವು ಹೇಳುದು. ಈ ಒಂದು ಕಾರ್ಯಕ್ರಮ ಇಲ್ಲಿ ನೋಡಿ, ಈಗ ಇದು ಸ್ಟಾರ್ಟಿಂಗ್ ಅಲ್ಲೇ ಇವತ್ತು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಆಟಿದು. ನಾಳೆ ಅಲ್ಲಿ ಗುರುನಾರಾಯಣ ಸಂಘದಲ್ಲಿ ಉಂಟು ಕಾರ್ಯಕ್ರಮ. ಹಾಗೆ ಈ ವಾರದಲ್ಲಿ ತುಂಬಾ ಕಾರ್ಯಕ್ರಮ ಸಿಗ್ತದೆ. ನಮ್ಗೆ ಕೂಡ ತುಂಬಾ ಖುಷಿ. ಮತ್ತೆ ಅದೇ ನಾವು ಹೇಳಿದ ಹಾಗೆ ಎಲ್ಲ ಈ ಇದ್ರಲ್ಲಿ ಹಳ್ಳಿಯಲ್ಲೇ ಈ ತಿಂಗಳಲ್ಲಿ ನಾವು ಬೇರೆ ಪೇಟೆಯಿಂದ ತರುವುದಿಲ್ಲ, ಹಳ್ಳಿಯಲ್ಲೇ ಸಿಗುವಂತದ್ದು ಫಸ್ಟ್. ಹಾಗಾಗಿ ತುಂಬಾ ಖುಷಿ. ನೋಡ್ತಿರ್ಬೋದು. ಇನ್ನು ಈ ಕಡೆ ಉಮಾ ಮೇಡಮ್, ನಮ್ಮ ಮಹಿಳಾ ಮಂಡಲದ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಉಮಾ ಮೇಡಮ್ ಕೂಡ ಬಹಳ ಬಿಸಿ ಇದ್ದಾರೆ. ಬಂದಂತಹ ಗಣ್ಯರನ್ನ, ಅತಿಥಿಗಳನ್ನ ಸತ್ಕಾರ ಮಾಡೋದೇ ಒಂದು ಖುಷಿ. ಹಾಗೆ ಅವರು ಕೂಡ ಎಲ್ಲರೂ ಕೂಡ ಉಣಬಡಿಸ್ತಾ ಇದ್ದಾರೆ. ಮೇಡಮ್, ನೀವು ಅಧ್ಯಕ್ಷರಾಗಿದ್ದೀರಾ, ಈ ತರ ಒಂದು ಕಾರ್ಯಕ್ರಮ ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬಾ ಸಂತೋಷ ಆಗತ್ತೆ. ನಾವು ಮಾಡ್ಕೊಂಡ್ ಬಂದು ಎಲ್ಲರೂ ಊಟ ಮಾಡ್ತಾರೆ, ನಮ್ಮ ರುಚಿಯನ್ನ ನೋಡ್ತಾರೆ ನಾವು ಮಾಡಿದ್ದು ಅಂತ ಹೇಳುವಾಗ ತುಂಬಾ ಖುಷಿ ಆಗುತ್ತೆ. ಸೊ ಮನೆಯಲ್ಲಿ ಸಾಧಾರಣವಾಗಿ ಮಹಿಳೆಯರು ಎಲ್ಲ ಅಡಿಗೆನ ಮಾಡ್ತಾರೆ, ಎಲ್ಲ ಕೂಡ ಕೆಲಸ ಆದ್ರೆ ಇಂತಹ ಕಾರ್ಯಕ್ರಮದಲ್ಲಿ ನಾವು ಮಾಡುವಂತ ಅಡಿಗೆನ ಒಂದು 100 ಮಂದಿ ತಿಂತಾರಂದಾಗ ಅದಕ್ಕೆ ಸಿಗುವಂತ ನೆಮ್ಮದಿ, ಆ ಸಂತೃಪ್ತಿ ಬೇರೆನೆ. ಸೊ ಈ ಮಹಿಳಾ ಒಕ್ಕೂಟದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಒಂದು ಮಾತು? ಮಹಿಳಾ ಒಕ್ಕೂಟ ಅದೇನೆ ಸ್ಥಾಪನೆ ಆದಾಗಿಂದನೂ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಯಾರಿಗೂ ಯಾವ ಒಂದು ಭೇದ ಭಾವಗಳನ್ನ ಮಾಡದೆ ಈ ಆಟಿ ಆಚರಣೆಯನ್ನಂತೂ ತುಂಬಾ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇದೀವಿ. ಸೇವಾ ಕಾರ್ಯಗಳನ್ನು ಸಹ ನಾವು ಮಾಡ್ತಾ ಇದ್ವಿ. ಒಟ್ಟ ನೋಡ್ತಿರ್ಬೋದು, ಈ ಒಂದು ಸಭಾಂಗಣದಲ್ಲಿ ಇಲ್ಲಿ
ಇದೇನಿದೆ ಕಾಟ್ ಪೀರೆ. ಇದು ಆಕ್ಚುಲಿ ಈಗೆಲ್ಲ ತುಂಬಾ ವಿರಳ ಇದೆಲ್ಲ ಕಾಟ್ ಪೀರೆ ಎಲ್ಲ. ಈಗಿನ ಮಕ್ಕಳಿಗೆಲ್ಲ ಸಿಗೋದೇ ಇಲ್ಲ. ಮುಂಚೆಲ್ಲ ಇದು ಕಾಟ್ ಪೀರೆಯ ತೋಟ ಎಲ್ಲ ಮಾಡ್ತಾ ಇದ್ರು. ಇದು ಕಾಟ್ ಪೀರೆಯ ಫ್ರೈ ಕೂಡ ಮಾಡಿದ್ದಾರೆ. ಈ ತರ ಶಾವಿಗೆಯ, ಇದು ಶಾವಿಗೆ ಉಪ್ಪಿಟ್ಟ, ಇದು ಶಾವಿಗೆ ಮೊಸರನ್ನ, ಅದಿದೆ ಹಲಸಿನ ಬೀಜದ ಪೋಡಿ. ನೋಡಿ, ಆಕ್ಚುಲಿ ನಾವು ಹಲಸಿನ ಬೀಜದ ಪಲ್ಯ ಎಲ್ಲ ನೋಡಿರ್ತೀವಿ, ಬಟ್ ಅದ್ರಲ್ಲೂ ಕೂಡ ಬೇರೆ ಬೇರೆ ವೆರೈಟಿ ಮಾಡ್ಬೋದು ಅನ್ನೋದಕ್ಕೆ ಇವತ್ತು ಒಂದು ಸಾಕ್ಷಿಯಾಗಿದೆ. ಹಲಸಿನ ಬೀಜದ ಪೋಡಿಗೆ ಆಗಿರ್ಬೋದು, ಆಮೇಲೆ ಅದೇನು ಬುಳ್ಕ ಅಂತ ಹೇಳಿದ್ರು, ಆಮೇಲೆ ಇದು ಯಾವ್ದ್ರದ್ದು ಹಪ್ಪಳ, ಇದು ಹಲಸಿನಕಾಯಿ ಹಪ್ಪಳ. ಮುಂಚೆಲ್ಲ ಅಜ್ಜಿಯಂದಿರೆಲ್ಲ ಈ ಹಲಸಿನಕಾಯಿಯನ್ನ ಕಟ್ ಮಾಡಿ ಅದರ ಹಪ್ಪಳ ಮಾಡ್ತಾ ಇದ್ರು. ಸೊ ಇವಾಗ ಎಲ್ಲರೂ ಕೂಡ ಬಿಸಿ, ಎಲ್ಲ ಒತ್ತಡದ ಬದುಕು, ಹಾಗೆ ಇದೆಲ್ಲ ವಿರಳ ಆಗಿದೆ. ನೋಡಿ, ಇಲ್ಲೆಲ್ಲ ಇವತ್ತು ಬಂದಾಗ ಪ್ರತಿಯೊಂದು ಖಾದ್ಯ, ಅಪರೂಪದ ಖಾದ್ಯವನ್ನು ನೋಡುವಂತಹ, ಸವಿಯುವಂತಹ ಭಾಗ್ಯ ಸಿಕ್ಕಿದೆ. ಇನ್ನೊಂದು, ಈ ಮಹಿಳಾ ಒಕ್ಕೂಟ ಸ್ಥಾಪಕ ಆಗಿರುವಂತಹ ಲೋಕೇಶ್ವರಿ ಮೇಡಮ್ ಇದ್ದಾರೆ. ಮೇಡಮ್ ಇವತ್ತು ನೋಡ್ತಾ ಇದ್ವಿ, ಒಂಥರ ಸ್ಮೆಲ್ ಎಲ್ಲ ಟೆಂಪ್ಟ್ ಮಾಡ್ತಾ ಇದೆ. ಮೊದ್ಲೇ ಹಸುವಾಗಿತ್ತು, ಈಗ ಹಸುವು ಜೋರಾಗ್ತಾ ಇದೆ. ಒಟ್ಟು 54 ಬಗೆ ಇದೆ. ಸೊ ನೀವು ಒಟ್ಟು ಎಷ್ಟು ಐಟಮ್ ಮಾಡಿದೀರಾ? ನಾನು 9 ಐಟಮ್ ಮಾಡಿ ತಗೊಂಡು ಬಂದಿದ್ದೆ. ಫಸ್ಟ್ ಪ್ರೈಸ್ ನಿಮ್ಗೆ ಸಿಕ್ಕಿರೋದು? ಅಂದ್ರೆ ನನ್ಗೆ ಇದರಲ್ಲಿ ಬಹಳ ಇಂಟ್ರೆಸ್ಟ್. ಆಕ್ಚುಲಿ ನನಗೆ ಮೊದಲು ಕಾಲೇಜಿಗೆ ಹೋಗೋ ಸಂದರ್ಭ ನನಗೆ ಅಡಿಗೆ ಗೊತ್ತಿಲ್ಲ, ತಿಂಡಿ ಮಾಡ್ಲಿಕ್ಕೆ ಗೊತ್ತಿತ್ತು. ನಾನು ಒಂದು ಕಾಲದಲ್ಲಿ ಮೀನನ್ನು ಉಪ್ಪು ಹಾಕಿ ಬೇಯಿಸಿ ಸಾರು ಮಾಡಿದವಳು ಅಷ್ಟಿದೆ. ಆ ನಂತರ ಕಾಲೇಜಿಗೆ ಹೋಗ್ತಾ ಇರುವಾಗ್ಲೇ ನನ್ನ ಒಬ್ರು ಲೋಕಲ್ ಗಾರ್ಡಿಯನ್, ನಿಮಗೆ ಗೊತ್ತಿರ್ಬೋದು, ನಮ್ಮ ಶಿವಾನಂದ ಡಾಕ್ಟರ್ ಅತ್ತಿಗೆ ನೇತ್ರಾವತಿ ಪಟ್ಟಬೈಲ್, ಅವ್ರು ನನ್ನ ಗುರು, ಅಡಿಗೆ ಗುರು. ಹಾಗೆ ಅವರಲ್ಲಿ ಫಸ್ಟ್ ನಾನು ಕಲ್ತದ್ದು. ಆ ನಂತರ ನನಗೊಂದು ಇಂಟ್ರೆಸ್ಟ್ ಆಗಿ ಬಂತು. ನನಗೆ ತರಂಗದವರು ಏರ್ಪಡಿಸಿದ ಅಡಿಗೆ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಆ ಕಾಲದಲ್ಲಿ ಬಂದಿದೆ. ಆ ನಂತರ ಇದು ನನ್ಗೊಂದು ಇದೆ. ಹಾಗೆ ನಾವು ಈ ಒಂದು ಕಾರ್ಯಕ್ರಮದ ಮೂಲಕ ತಿಳಿದ ಐಟಮ್ ಅನ್ನೆಲ್ಲ ಮಾಡುದು. ಆಗ ನಮ್ಗೆ ಒಂಥರ ರೀಕಾಲ್ ಮಾಡಿದಾಗ ಆಗ್ತದೆ, ಇನ್ನೊಬ್ಬರಿಗೆ ತಿಳಿಸಿದಾಗೂ ಆಗ್ತದೆ. ಒಟ್ಟು ಎಷ್ಟು ವರ್ಷದ ಇತಿಹಾಸ ಇದೆ ಈ ಒಂದು ಒಕ್ಕೂಟಕ್ಕೆ ಅಂತ ನೀವು ಸ್ಥಾಪಕರಾಗಿರುವಂತಹವರು? ಸೊ ಹಂತ ಹಂತವಾಗಿ ಹೇಗೆ ಬೆಳೆದು ಬಂತು? 86ನೇ ಇಸವಿಯಲ್ಲಿ ಪ್ರಾರಂಭ ಆದದ್ದು. ಅಂದ್ರೆ ಆಕ್ಚುಲಿ ನನಗಿಂತ ಮೊದಲೊಬ್ರು 1 ತಿಂಗಳಿಗೆ ಅಧ್ಯಕ್ಷರಾಗಿದ್ರು. ಅಂದ್ರೆ ನಮ್ಗೆ ಸರ್ಕಾರದ ಗ್ರಾಂಟ್ ಬಂತು. ಆಗ ಇಲ್ಲಿ CDP ಆಗಿ ಶಕುಂತಲಾ ಮೇಡಮ್ ಅಂತ ಇದ್ರು. ಆ ಗ್ರಾಂಟ್ ಬಂದಾಗ ತಗೊಳ್ಳಿಕ್ಕೆ ಒಬ್ರು ಜನ ಆಗ್ಬೇಕಲ್ಲ. ಹಾಗೆ ಅವರು ಇಲ್ಲಿ ಮಹಿಳಾ ವೃಂದದ ಸದಸ್ಯರಾಗಿದ್ದವರನ್ನು ಅರುಣ ಭಟ್ ಅಂತ ಹೇಳೋರನ್ನ ಅಧ್ಯಕ್ಷರು ಮಾಡಿದ್ರು. ಅಂದ್ರೆ ಅದು ಪೂರ್ಣ ಪ್ರಮಾಣದ ಅಧ್ಯಕ್ಷರು ಆಗಿಲ್ಲ ಗ್ರಾಂಟ್ ಬರ್ಲಿಕ್ಕೆ. ಅದಾಗಿ 1-2 ತಿಂಗಳಲ್ಲಿ ಮತ್ತೆ ಪುನಃ ಕರೆದು ಮಹಾಸಭೆ ಅಂತ ಮಾಡಿದ್ರು. ಆಗ ನನ್ನನ್ನು ಅಧ್ಯಕ್ಷ ಮಾಡಿದ್ರು. ಈಗಿನ ಅಧ್ಯಕ್ಷರು ಉಮರ್ ಅವರನ್ನು ಕಾರ್ಯದರ್ಶಿಯಿಂದ ಮಾಡಿದ್ರು. ಅಲ್ಲಿಂದ ನಿರಂತರವಾಗಿ ನಾನು ಸುಮಾರು ಒಂದು 10-15 ವರ್ಷ ತನಕ ಈ ಒಕ್ಕೂಟವನ್ನು ಮುನ್ನಡೆಸಿದ್ದೇನೆ ಅಧ್ಯಕ್ಷ ಆಗಿ. ನಂತರ ಈಗಿರುವ ಅಧ್ಯಕ್ಷರು 12ನೇ ಅಧ್ಯಕ್ಷರು. ಸೊ ಈ ಸಕ್ಸಸ್ ಎಲ್ಲ ಆಗ್ತಾ ಇದೆ, ಎಷ್ಟು ಖುಷಿ ಆಯ್ತು ಈಗ ನೋಡುವಾಗ? ಖಂಡಿತ ಸಂತೋಷ ಆಗ್ತಾ ಉಂಟು. ಯಾಕೆಂತ ಹೇಳಿದ್ರೆ ನಮ್ಮ ಕಷ್ಟ ಎಲ್ಲ ಮರೀತದೆ. ಈಗ ನಾವೊಂದು ಅಡಿಗೆ ಮಾಡಿ ತರುವಾಗ ಎಷ್ಟು ಎಫರ್ಟ್ ಹಾಕ್ಬೇಕು ಅಂತ ಗೊತ್ತುಂಟು ನಿಮ್ಗೆ. ಒಂದು ಅನ್ನ ಸಾರು ಮಾಡ್ಲಿಕ್ಕೆ ಹೆಂಗಸರಿಗೆ ಪರದಾಡೋ ಸಮಯ. ಇಷ್ಟು ಮಾಡಿದಾಗ ನಾವು ಮಾಡಿದ ಸಾರ್ಥಕ ಆಯ್ತು ಅಂತ ಇದಾಗ್ತದೆ ನಮ್ಗೆ. ಅದೊಂದು ಬಹಳ ಸಂತೋಷ ಕೊಡುವಂತ ಒಂದು. ಸೊ ನೀವು ನೋಡಬಹುದು, ಈ ಒಂದು ಸಭಾಂಗಣದಲ್ಲಿ, ಈ ಮಹಿಳಾ ಒಕ್ಕೂಟ ಸಭಾಂಗಣದಲ್ಲಿ ನೂರಾರು ಮಂದಿ ಎಲ್ಲ ಆಫೀಸರ್ಸ್ ಎಲ್ಲ ಸೇರ್ಕೊಂಡು ಈ ಒಂದು ಮಹಿಳಾ ಒಕ್ಕೂಟ ಸದಸ್ಯರು ಮಾಡಿರುವಂತಹ ಆ ಕೈ ರುಚಿಯನ್ನು ಸವಿತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಪ್ರತಿಯೊಬ್ಬರು ಕೂಡ ಇದೀಗ ಆಷಾಢ ಮಾಸ ಬಂತ, ಹಾಗಾಗಿ ಹೆಚ್ಚಿನ ಸಂಘ ಸಂಸ್ಥೆಗಳು ಈ ತರ ಒಂದು ಆಟಿಡೊಂಜಿ ಕೂಟ, ಆಟಿಡೊಂಜಿ ದಿನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದೀಗ ಭರ್ಜರಿಯ ಊಟ ಕೂಡ ಇಲ್ಲಿ ಒಂದು ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಆಯಿತಾ ಶ್ರೀ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಬೆಳ್ತಂಗಡಿ.